ಕಣಚೂರು ವಿದ್ಯಾಸಂಸ್ಥೆಗಳ ಪ್ರತಿಯಿಂದ ಎಲ್ಲರಿಗೂ ಶುಭಾಶಯಗಳು. ಡಾಕ್ಟರ್ ಹಾಜಿ UK ಮೋಣು ನಮ್ಮ ಕಣಚೂರು ಸಮೂಹ ಸಂಸ್ಥೆಗಳ ಸಂಸ್ಥಾಪಕ. ಅವರ ಸಂಸ್ಥಾಪಕ ದಿನದ ಪ್ರಯುಕ್ತವಾಗಿ ನಾವು ನಮ್ಮ ಕಣಚೂರು ಸಂಸ್ಥೆಗಳ ಸುತ್ತಮುತ್ತಲಿರುವ 4-5 ಗ್ರಾಮ ಪಂಚಾಯತ್ಗಳಲ್ಲಿ 1,000 ಸಸಿಗಳನ್ನು ನೆಡುವ ಒಂದು ಅಭಿಯಾನವನ್ನು ನಾವು ಕೈಗೊಂಡಿದ್ದೇವೆ. ಇಲ್ಲಿ ಇವತ್ತು ನಮ್ಮ ಕೊಣಾಜೆ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಕೊಣಾಜೆ PDO, ನಮ್ಮ ಸಂಸ್ಥೆಯ ಎಲ್ಲ ಮುಖ್ಯಸ್ಥರು ಹಾಗೂ ಇಲ್ಲಿ ಪರಿಸರವಾದಿಗಳು ಅವರ ಜೊತೆಗೂಡಿ ಈ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಕೊಣಾಜೆ ಪಂಚಾಯತಿಯಲ್ಲಿ ನಾವು ನೆರವೇರಿಸಲಿದ್ದೇವೆ. ಎಲ್ಲ ಪಂಚಾಯತ್ಗಳು ಇದಕ್ಕೆ ತುಂಬ ಸಹಕಾರ ಮತ್ತು ಬೆಂಬಲವನ್ನು ನೀಡಿದೆ. ನಮಗೆ ತುಂಬ ಸಂತೋಷ. ಇದು ಮಾತ್ರವಲ್ಲದೆ ಸಂಸ್ಥಾಪಕ ದಿನಾಚರಣೆಯ ಪ್ರಯುಕ್ತ ನಾವು ಇತರ ಕನ್ನಡಕ ವಿತರಣೆ, ಆಂಜಿಯೋಪ್ಲಾಸ್ಟಿ, ಆಂಜಿಯೋಗ್ರಾಮ್ ಇವನ್ನೆಲ್ಲ ಉಚಿತವಾಗಿ ನಮ್ಮ ಸಂಸ್ಥೆ ಪರವಾಗಿ ನೀಡಿದ್ದೇವೆ. ಎಲ್ಲರಿಗೂ ನಮಗೆ ಬೆಂಬಲ ನೀಡಿದ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ಕಣಚೂರು ವಿದ್ಯಾಸಂಸ್ಥೆಯ ಸಂಸ್ಥಾಪನೆಯ ಅಂಗವಾಗಿ ಇವತ್ತು ನಮ್ಮ ಕೊಣಾಜೆ ಗ್ರಾಮ ಪಂಚಾಯತ್ನಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಇದಕ್ಕೆ ತಮಗೆ ತುಂಬ ಹೃದಯದ ಅಭಿನಂದನೆಗಳು. ಹಾಗೆ ಗಿಡ ನೆಡುವುದರ ಜೊತೆಗೆ ಅದನ್ನು ಸಂರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಕೂಡ ನಮ್ಮ ಗ್ರಾಮ ಪಂಚಾಯತಿಗೆ ನೀಡಿರ್ತೀರಿ. ನೀವು ನೀಡಿದ ಜವಾಬ್ದಾರಿಯನ್ನು ಖಂಡಿತವಾಗಿ ನಿಭಾಯಿಸ್ತೇವೆ, ನಮ್ಮಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ನಿಭಾಯಿಸ್ತೇವೆ ಅಂತ ಹೇಳಿಕೊಳ್ತಾ ಎಲ್ಲರಿಗೂ ವಂದನೆಗಳು. ಕಣಚೂರು ಸಂಸ್ಥಾಪನಾ ದಿನಾಚರಣೆಯ ಭಾಗವಾಗಿ ಶುಭಾಶಯಗಳು, ಅಭಿನಂದನೆಗಳು, ವಂದನೆಗಳು ಸರ್ವರಿಗೂ. ಮರ ಬೆಳೆಸಿ ಆರೋಗ್ಯ ಉಳಿಸಿ, ಪ್ಲಾಸ್ಟಿಕ್ ಅಳಿಸಿ. ಮರ ಬೆಳೆಸಿ ಆರೋಗ್ಯ ಉಳಿಸಿ, ಪ್ಲಾಸ್ಟಿಕ್ ಅಳಿಸಿ. ಮರ ಬೆಳೆಸಿ ನಾಡು ಉಳಿಸಿ. ಮರ ಬೆಳೆಸಿ ಆರೋಗ್ಯ ಉಳಿಸಿ. ಮರ ಬೆಳೆಸಿ ಕಾಡು ಉಳಿಸಿ. ಮರ ಬೆಳೆಸಿ ಬೆಳೆ ಬೆಳೆಸಿ. ಅಭಿನಂದನೆಗಳು, ವಂದನೆಗಳು. BS ಹಸನಬ್ಬ ಮೆಂಬಲ, ಪರಿಸರವಾದಿ, ಸಾಹಿತಿ. Hello, this is Dr. Rohan Monis, the Chief Administrative Officer at Kanachur Hospital Research Center, Natikal, Mangaluru. At the behest of our Founders Day, we have taken up a green initiative this time, planting close to 1,000 saplings around the eco areas of our medical college or medical institutions. Today we are at Konaje. We are with PDO Madam, we are with Dr. Shahnawaz, we are with Dr. Suhail, Dr. Shamima, Dr. Anjan, and we have also environmentalists with us. This collaboration is with all the higher education institutions of Kanachur: medical, nursing, physiotherapy, allied, Ayurveda and pharmacy. Our students are here and this initiative is going to be fantastic. Added to this, we are also going to do about 100 free cataract surgeries for patients from the underprivileged backgrounds, and we have already distributed close to 500 spectacles to these people, and we also have a cardiac camp attached to it. So I encourage each and every one of you to pray for this institution to ensure that we do very well and reach out to the underprivileged in the society. Thank you so much. Happy Founders Day. ಎಲ್ಲರಿಗೂ ನಮಸ್ಕಾರ. ಹೀಗಾಗಿ ನಮ್ಮ ಡೀನ್ ಅವರು ಹೇಳಿದಾಗೆ ನಮ್ಮ ಸಂಸ್ಥಾಪಕರ ದಿನಾಚರಣೆ ಅಂಗವಾಗಿ ಈ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ಸುತ್ತಮುತ್ತಲಿನ ಪಂಚಾಯತ್ ಗ್ರಾಮಗಳಲ್ಲಿ ನಾವು ಮೊನ್ನೆ ಸೋಮವಾರದಿಂದ ಶುರು ಮಾಡಿ ಇನ್ನು 2 ದಿವಸದ ಕಾರ್ಯಕ್ರಮ ಇದೆ. ಇದ್ರ ಜೊತೆಗೆ ನಮ್ಮ ಹಾಸ್ಪಿಟ್ಲ್, ಕಣಚೂರು ಹಾಸ್ಪಿಟ್ಲ್ ವತಿಯಿಂದ ನಮ್ಮ ಡಾಕ್ಟರ್ ರೋಹನ್ ಅವರು ಹೇಳಿದಾಗೆ ಕ್ಯಾಂಪ್ಗಳು ನಡೀತಾ ಇದ್ದಾವೆ. ಒಂದು ಕಾರ್ಡಿಯಾಕ್ ಕ್ಯಾಂಪ್, ಇನ್ನೊಂದು ಕಣ್ಣಿನ ವಿಭಾಗದಿಂದ ಉಚಿತ ಸ್ಪೆಕ್ಟಕಲ್ ವಿತರಣೆ ಮತ್ತು ಕ್ಯಾಟ್ರಾಕ್ಟ್ ಆಪರೇಷನ್ಸ್. ಹಾಗಾಗಿ ಎಲ್ಲರಲ್ಲಿ ಏನು ವಿನಂತಿ ಮಾಡ್ಕೊಳ್ಳೋದಂದರೆ ಈ ಒಂದು ಅವಕಾಶವನ್ನು ಪೂರ್ತಿಯಾಗಿ ಉಪಯೋಗಿಸಿ ಈ ಒಂದು ಅಭಿಯಾನ ಏನು ಶುರು ಮಾಡಿದ್ದೀವಿ ಅದು ಒಂದು ಯಶಸ್ಸುಗೊಳ್ಳಲಿಕ್ಕೆ ಕಾರಣ ಆಗಲಿ ಅಂತ ಕೇಳ್ಕೊತೀನಿ.